ಕಂದಾಯ ಇಲಾಖೆ ಬೊಕ್ಕ ನರಿಂಗಾನ ಗ್ರಾಮ ಪಂಚಾಯತ್ ಒಟ್ಟು ಸೇರಿಗೆಡು ಮೊಂಟಪದ ಪಬ್ಲಿಕ್ ಶಾಲೆಡು ಜುಲೈ 15 ತಾರೀಕು ಶುಕ್ರವಾರ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡಪೆರ ಉಂಡು ಪಣದು ನರಿಂಗಾನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶೈಲಜಾ ಶೆಟ್ಟಿ ತೆರಿಪಾದರು. ಉಳ್ಳಾಲ ವತಿಯಿಂದ ತಾಲೂಕು ಪಂಚಾಯತ್ ವತಿಯಿಂದ ನಮ್ಮ ನರಿಂಗಾನ ಗ್ರಾಮ ಪಂಚಾಯತ್ ಮೊಂಟಪದ ಶಾಲೆಯಲ್ಲಿ ಗ್ರಾಮ ವಾಸ್ತವ್ಯ ಒಂದು ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಗ್ರಾಮ ಪಂಚಾಯತ್ ಸಭಾಂಗಣಡು ಅಟನೆ ಮಲ್ತಿನ ಸುದ್ದಿಗೋಷ್ಠಿ ಪಾತಿರೊಂದು ಶೈಲಜಾ ಶೆಟ್ಟಿ ಗ್ರಾಮ ವಾಸ್ತವ್ಯದ ವಿವರ ಕೊರಿಯರು. ತಾಲೂಕು ಕಂದಾಯ ಅಧಿಕಾರಿ, ಅರಣ್ಯ, ಗಣಿ, ಬೊಕ್ಕ, ಭೂ ವಿಜ್ಞಾನ, ಮೆಸ್ಕಾಂ ಅಧಿಕಾರಿಗಳು ಗ್ರಾಮ ವಾಸ್ತವ್ಯಡು ಪಾಲ್ಪಡೆದು ಗ್ರಾಮಸ್ಥರ ಸಮಸ್ಯೆಲದ ಅರ್ಜಿನ್ ಪಡೆಯುವಂತು ಜಾಗೆಡೆ ಇಂದಕ್ಕೆ ಪರಿಹಾರ ಸೂಚಿಸಾರ ಉಳ್ಳೇರು. ಗ್ರಾಮದ ಕಟ್ಟಕಡಿತ ವ್ಯಕ್ತಿಗಳ ಸರ್ಕಾರದ ಸವಲತ್ತು ಮುಟ್ಟುಡು ಗ್ರಾಮಸ್ಥರಿಗೆ ಉಪಯೋಗ ಆವಡು ಪಂಪಿನ ನಿಟ್ಟಿಡು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಅಟನೆ ಮಲ್ದದ ಪಂಡದ ಪಂಚಾಯತ್ ಉಪಾಧ್ಯಕ್ಷರು ನವಾಜ್ ಕಲ್ಲರಕೋಡಿ ತೆರಿಪಾಯರು. ನರಿಂಗಾನ ಗ್ರಾಮ ಪಂಚಾಯತ್ ಇದರ ವತಿಯಿಂದ ಇದೇ ಬರುವ ದಿನಾಂಕ 15/7/2022 ಶುಕ್ರವಾರ ಪೂರ್ವಾಹ್ನ 10:30 ಗಂಟೆಗೆ ಸರಿಯಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಂಟಪದ ಇಲ್ಲಿ ನಮ್ಮ ಮಾನ್ಯ ಉಳ್ಳಾಲ ತಾಲೂಕು ತಹಸೀಲ್ದಾರರ ಒಂದು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು, ಇನ್ನಿತರ ಎಲ್ಲ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಲಿಕ್ಕಿದ್ದಾರೆ. ಗ್ರಾಮಸ್ಥರ ಏನು ಕುಂದುಕೊರತೆ ಇದೆ ಇದರ ಬಗ್ಗೆ ಸ್ಥಳದಲ್ಲೇ ಅರ್ಜಿಯನ್ನು ಸ್ವೀಕರಿಸಲಾಗುವುದು. ತಹಸೀಲ್ದಾರ್ ಸಮ್ಮುಖದಲ್ಲೇ ತಹಸೀಲ್ದಾರ್ ಅವರು ಬೆಳಿಗ್ಗೆ 10:30ಕ್ಕೆ ಬಂದರೆ ನಿರಂತರವಾಗಿ ಒಂದು ಕಾರ್ಯಕ್ರಮ ಮುಗಿಯುವವರೆಗೆ ಜನರ ಈ ಗ್ರಾಮಸ್ಥರ ಸಂಪರ್ಕದಲ್ಲಿ ನಿರಂತರವಾಗಿ ಇರುತ್ತಾರೆ. ಏನೇ ಅರ್ಜಿ ಇದ್ದರೂ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದಂತಹ ಅರ್ಜಿಗಳು ಅಥವಾ ಅಕ್ರಮ ಸಕ್ರಮದಲ್ಲಿ ಮಾಡಿದಂತಹ ಅರ್ಜಿಗಳಾಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನದಲ್ಲಿ ಅರ್ಜಿ ಹಾಕಿ ಯಾರು ಅದರ ಫಲಾನುಭವಿಗಳಿಗೆ ಅದು ಕರೆಕ್ಟ್ ಸಮಯಕ್ಕೆ ಸರಿಯಾಗಿ ತಲುಪ್ತಾ ಇಲ್ವೋ, ಅಥವಾ ಇನ್ನಿತರ ಸರ್ಕಾರದ ಸವಲತ್ತುಗಳು ಕಟ್ಟಕಡೆಯ ಜನರಿಗೆ ತಲುಪದಿರುವಂತಹ ಒಂದು ಯಾವುದಾದ್ರೂ ವ್ಯವಸ್ಥೆ ಇದ್ದರೆ ಅದನ್ನು ಆ ಕ್ಷಣದಲ್ಲೇ ಸ್ಥಳದಲ್ಲೇ ತಹಸೀಲ್ದಾರರ ಸಮ್ಮುಖದಲ್ಲಿ ಅವತ್ತೊಂದು ನಾವು ಅರ್ಜಿ ಹಾಕಿದರೆ ಅಲ್ಲಿ ಅದನ್ನು ವಿಲೇವಾರಿ ಮಾಡಿ ಶೀಘ್ರದಲ್ಲೇ ಜನರಿಗೆ ತಲುಪುವಂತ ಮಾಡುವ ಒಂದು ವ್ಯವಸ್ಥೆಯನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟಿದೆ. ಇದು ನಮ್ಮ ಗ್ರಾಮ ಪಂಚಾಯತ್ ಮಟ್ಟಕ್ಕೆ ಸಂಬಂಧಿಸಿದಂತೆ ಈ ಒಂದು ಕಾರ್ಯಕ್ರಮವು ನಮ್ಮ ಗ್ರಾಮಸ್ಥರಿಗೆ, ನಮ್ಮ ಪಂಚಾಯತ್ನ ಗ್ರಾಮಸ್ಥರಿಗೆ ಅತಿ ಅನುಕೂಲಕರವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಗ್ರಾಮ ಪಂಚಾಯತ್ ಸದಸ್ಯರು ಮುರಳೀಧರ್ ಶೆಟ್ಟಿ, ಮೋರ್ಲಾ, ರೆಹಮಾನ್ ಚಂದ ಹಿತ್ಲು, ಸಲೀಂ ಪೊಟ್ಟೊಳಿಗೆ ಸುದ್ದಿಗೋಷ್ಠಿ ಒಟ್ಟಿಗೆ